ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯು ಅಸ್ತಿತ್ವಕ್ಕೆ ಬಂದ 13 ವರ್ಷಗಳ ಬಳಿಕ ರಚಿಸಲಾದಂತಹ ಬ್ಯಾರಿ ಭಾಷೆಯ ಸ್ವಂತ ಲಿಪಿಯನ್ನ ನಗರದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿ ಅಧ್ಯಕ್ಷ ರಹೀಂ ಉಚ್ಚಿಲ್ ಅವರು ಲೋಕಾರ್ಪಣೆಗೊಳಿಸಿದರು। ಈ ವೇಳೆ ಮಾತನಾಡಿದ ಅವರು, ದ್ರಾವಿಡ ಭಾಷೆಯಾದ ಬ್ಯಾರಿ ಭಾಷೆಯು ಕಳೆದ ಹಲವು ಶತಮಾನಗಳಿಂದ ಕರಾವಳಿ ಕರ್ನಾಟಕ ಮತ್ತು ಉತ್ತರ ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ಸುಮಾರು 20 ಲಕ್ಷ ಜನರ ಮಾತೃಭಾಷೆಯಾಗಿ ಹಾಗೂ ವ್ಯಾವಹಾರಿಕ ಭಾಷೆಯಾಗಿ ತನ್ನ ಅನನ್ಯತೆ, ವಿಶಿಷ್ಟತೆ ಮತ್ತು ಸರಳ ಪದವಿನ್ಯಾಸಗಳಿಂದ ಜನರ ನಡುವಿನ ಸಂಪರ್ಕ ಕೊಂಡಿಯಾಗಿ ಅಚ್ಚಳಿಯದೆ ಉಳಿದಿದೆ। ವಿಶಿಷ್ಟ ಪದ ಬಳಕೆ, ಸುಲಲಿತ ಮನವರಿಕೆಯ ಗುಣಗಳಿಂದಾಗಿ ಆಂಗ್ಲ ಭಾಷಾ ಮಾಧ್ಯಮ ಕಲಿಕಾಸಕ್ತಿಯ ನಡುವೆಯೂ ಮನೆ ಮತ್ತು ವ್ಯವಹಾರಗಳಲ್ಲಿ ಇಂದಿಗೂ ಬಹುದೊಡ್ಡ ಸಂಖ್ಯೆಯ ಬ್ಯಾರಿ ಮತ್ತು ಬ್ಯಾರಿಯೇತರ ಜನರ ದಿನನಿತ್ಯದ ಆಡುಭಾಷೆಯಾಗಿ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ। ಬ್ಯಾರಿ ಭಾಷೆಯಲ್ಲಿ ಇಂದು ವಿಫುಲ ಸಾಹಿತ್ಯ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿದರು। ಈ ಸಮಿತಿಯ ಪ್ರಥಮ ಸಭೆಯನ್ನು ನಾವು ಸೇರಿದ ನಂತರ ಅವರು ಕೊಟ್ಟಂತ ಲಿಪಿಯನ್ನು ಪರಿಷ್ಕರಿಸಿ ಅದಕ್ಕೆ ಬಹಳಷ್ಟು ತಿದ್ದುಪಡಿಯನ್ನು ಮಾಡಿ ಅದಕ್ಕೆ ಬಹಳಷ್ಟು ಮಾರ್ಪಾಡುಗಳನ್ನು ಮಾಡಿ ಒಂದು ಹೊಸ ರೀತಿಯ ಒಂದು ಲಿಪಿಯನ್ನು ಸೃಷ್ಟಿ ಮಾಡುವ ಹೊತ್ತಲ್ಲಿ ಇದು ಇತರ ಲಿಪಿಗಳಿಗೆ ಅತ್ಯಂತ ಸಮೀಪದ ಹೋಲಿಕೆ ಇದ್ದಾಗ ಅದನ್ನು ಮಾರ್ಪಾಡು ಮಾಡಿ ಅಥವಾ ಇದೊಂದು ಸ್ವತಂತ್ರ ಲಿಪಿ ಅಂತೇಳಿ ಕಾಣುವ ರೀತಿಯಲ್ಲಿ, ಆಮೇಲೆ ಇದೊಂದು ಮಗ್ಗಿ ಪುಸ್ತಕದಲ್ಲಿ ಬರೆಯುವಾಗ ಯಾವ ರೀತಿ ಗೆರೆಗಳಿಗೆ ತಾಗಿರಬೇಕನ್ನತಕ್ಕಂಥದ್ದು ಮತ್ತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ಒಂದು ಲಿಪಿಯನ್ನು ನೋಡಿದಾಗ ತಕ್ಷಣಕ್ಕೆ ಇದು ಸುಲಭವಾಗಿ ಮನನೆ ಮಾಡಲಿಕ್ಕೆ ಆಗುವ ರೀತಿಯಲ್ಲಿ, ಆಮೇಲೆ ಇದರಲ್ಲಿ ಸಾಹಿತ್ಯಗಳು ಮುಂದೆ ಬರಲಿಕ್ಕೆ ಬೇಕಾದ ಅವಕಾಶಗಳಾಗುವ ರೀತಿಯಲ್ಲಿ, ಆಮೇಲೆ ಕಷ್ಟಗಳು ಇಲ್ಲದ ರೀತಿಯಲ್ಲಿ ಸುಲಭವಾಗಿ ಪ್ರತಿಯೊಬ್ಬರು ಇದನ್ನು ಒಮ್ಮೆ ನೋಡಿದವರು ಇನ್ನೊಮ್ಮೆ ಇದನ್ನು ಬರೀಬೇಕು, ಅಧ್ಯಯನ ಮಾಡಬೇಕು, ಮುಂದೆ ಬಹಳಷ್ಟು ಸಾಹಿತ್ಯ ಚಟುವಟಿಕೆಗಳು ಇದರಲ್ಲಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ತಜ್ಞರು ಒಮ್ಮೊಮ್ಮೆ ರಾತ್ರಿ 12-1 ಗಂಟೆಯ ತನಕ ಕೂತುಕೊಂಡದ್ದು ಇದೆ। ಅಷ್ಟು ಬಹಳ ಕಠಿಣ ಪರಿಶ್ರಮ ವಹಿಸಿಕೊಂಡು ಇವತ್ತು ಈ ಒಂದು ಲಿಪಿಯನ್ನು ಇವತ್ತು ಬಿಡುಗಡೆ ಮಾಡಲಾಗಿದೆ। ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿಯ ರಿಜಿಸ್ಟ್ರಾರ್ ಪೂರ್ಣಿಮಾ, ಬ್ಯಾರಿ ಲಿಪಿ ರಚನಾ ಸಮಿತಿಯ ಸದಸ್ಯರಾದ ಅಬ್ದುಲ್ ರಶೀದ್ ಜೈನಿ, ಕಾಮಿಲ್ ಸಕಾಫಿ, ಡಾಕ್ಟರ್ ಅಬೂಬಕರ್ ಸಿದ್ದಿಕ್, ಹೈದರ್ ಅಲಿ, ಅಬ್ದುಲ್ ರಜಾಕ್ ಅನಂತಾಡಿ ಮತ್ತಿತರರು ಉಪಸ್ಥಿತರಿದ್ದರು।